2018 ಪ್ರೀತಿ ಹುಟ್ಟಿತು, 2019 ಮದುವೆನೂ ಆಯಿತು. ಇದೀಗ 2021 2ನೇ ವರ್ಷದ ಆನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ಅಲ್ಲ, ಅವ್ರು ಯಾರೋ ನಾನು ಯಾರೋ, ಅವ್ರು ಎಲ್ಲೋ ಇದ್ರು ನಾನು ಎಲ್ಲೋ ಇದ್ದೆ. ಆದ್ರೆ ಭಗವಂತ ಅನ್ನೋರು ನೋಡಿ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ. ಹೀಗೆ ಆಗಿಲ್ಲ, ಏನು ಇದರ ಸೂಚನೆ, ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ. ದೀಪು, ಐ ಲವ್ ಯು. You are the special one. You will always be my special one. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೀವನಕ್ಕೆ ಒಂದು ಹೊಸ ಜೀವವನ್ನೇ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಈ ಜೀವನ ಎಷ್ಟು ಸುಂದರವಾಗಿದೆ. ಎಷ್ಟು ಚೆನ್ನಾಗಿ ನಾವು ಇರಬೇಕು, ಪ್ರತಿಯೊಂದು ಕ್ಷಣನ ನಾವು ಎಷ್ಟು ಚೆನ್ನಾಗಿ ಬಳಸ್ಕೊಳ್ಬೇಕು. ಯಾವುದೇ ಸಂದರ್ಭ ಬರಲಿ, ಯಾರು ಏನೇ ಹೇಳಲಿ, ಆದರೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನು ತಿದ್ದಿ ತಿಳಿಸ್ಕೊಟ್ಟಿರುವಂಥ ಏಕೈಕ ವ್ಯಕ್ತಿ ಅಂದರೆ ಇವರು. ನೀನು ದೂರ ನಾನು ದೂರ ಆದರೂ ಇಲ್ಲೇ ಈ ಕ್ಷಣದಲ್ಲಿ ತಿರುಗುವ ಭೂಮಿಯಲ್ಲಿ ಇರಲಿ ನಾ ಎಲ್ಲೇ ಇರುವೆ ನಿನ್ನಲ್ಲೇ. ಎದೆಯ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೇಗ, ಒಂಟಿತನಕ್ಕೆ ನೀನೆ ತಾನೆ ಸರಿಯಾದ ಸಿಹಿಯಾದ ಪರಿಹಾರ. ಈಗ ಉಕ್ಕಿ ಬರುವ ಕರೆಗೆ ನಿನ್ನ ನೆರಳೆ ಉತ್ತರ. ಯಾವ ದೃಷ್ಟಿ ತಾಕದಂತೆ ನಿನ್ನ ಕಣ್ಣೆ ನನ್ನ ಕಾವಲು. ರಿಮೆಂಬರ್, ನೋ ಮ್ಯಾಟರ್ ವಾಟ್, ಏನೇ ಆಗಲಿ, ಯಾವುದೇ ಪರಿಸ್ಥಿತಿ ಆಗಲಿ, ಯಾವುದೇ ಸಂದರ್ಭ ಆಗಲಿ, ನಾನು ನಿಮ್ಮ ಜೊತೆಗೆ ಸದಾ ಇರ್ತೀನಿ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. Lots of love and a big tight hug, my dear. You deserve only happiness. ಸದಾ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಪ್ರೀತಿನ ಇದೇ ರೀತಿ ಹಂಚಿ. ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ, ನೂರು ವಿಷಯ ಇತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ. ನಿಮ್ಮ ಪ್ರೀತಿ ಕೂಡ ಇದೇ ರೀತಿ ಕ್ಷೇಮವಾಗಿ ಭದ್ರವಾಗಿ ಇರಲಿ ಅಂತ ನಾನು ಆಶಿಸ್ತೀನಿ.